ಆ ಯುವತಿ ಹಠಾತ್ ನಾಪತ್ತೆಯಾಗಿದ್ದಳು. ಆದ್ರೆ ಮನೆಯವರಿಗೆ ಶಾಕ್ ಆಗಿದ್ದು ಬೇರೆ ವಿಚಾರಕ್ಕೆ. ಅದೇನಂದ್ರೆ ಆಕೆ ಮಲಗಿದ್ದ ಹಾಸಿಗೆಯಲ್ಲಿ ಹಾವಿನ ಪೊರೆ ಪತ್ತೆಯಾಗಿತ್ತು. ಹಾಸಿಗೆಯ ಮೇಲೆ ಬಟ್ಟೆಯಲ್ಲಿ ಸುತ್ತಿದ 5 ಅಡಿ ಉದ್ದದ ಹಾವಿನ ಪೊರೆ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಆಕೆ ನಾಗಿಣಿ ಆಗಿ ಮಾರ್ಪಟ್ಟಿದ್ದಾಳೆ ಎಂದು ಎಲ್ಲೆಡೆ ಸುದ್ದಿಯನ್ನು ಕೂಡ ಹಬ್ಬಲಾರಂಭಿಸಿದ್ದಾರೆ. ಈ ಘಟನೆ ನಡೆದಿರೋದು ಉತ್ತರ ಪ್ರದೇಶದ ಔರಯ್ಯ ಜಿಲ್ಲೆಯಲ್ಲಿ. ಅದ್ಯಾವಾಗ ಈ ಕೇಸಿನ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸಿದ್ರೋ ಆಗ ಈ ನಾಗಿಣಿ ರಹಸ್ಯ ಬಯಲಾಗಿದೆ. 25 ವರ್ಷದ ರೀನಾಳಿಗೆ ಮನೆಯವರು ಮದುವೆಯನ್ನು ನಿಶ್ಚಯಿಸಿದ್ರು. ಆದ್ರೆ ಇದು ರೀನಾಳಿಗೆ ಇಷ್ಟವಿರಲಿಲ್ಲ. ಆಕೆಗೆ ಅದೇ ಗ್ರಾಮದ ಯುವಕನೊಂದಿಗೆ ಸಂಬಂಧವಿತ್ತು. ಹೀಗಾಗಿ ಆಕೆ ಓಡಿ ಹೋಗುವ ಮೊದಲು ಈ ರೀತಿ ಪ್ಲಾನ್ ಮಾಡಿದ್ದಾಳೆ ಎಂದು ತಿಳಿದು ಬಂದಿದೆ. ಸದ್ಯ ನಾಗಿಣಿ ಕಥೆ ಬಯಲಾಗಿದ್ದು ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. थाने बुला रहे फबून हो पुलिस वालों एक कौन सा नंबर 112 नंबर डायल करते तुम कर दे करा दी तो 112 आई नहीं है हाँ थाने बुला रहे हाँ हाँ थाने बुला रहे फबून हो पुलिस वालों एक कौन सा नंबर 112 नंबर डायल करते तुम कर दे करा दी तो 112 आई नहीं है हाँ थाने बुला रहे फबून हो पुलिस वालों एक कौन सा नंबर 112 नंबर डायल करते तुम कर दे करा दी तो 112 आई नहीं है हाँ थाने बुला रहे